ಹಳೆ ಮಾರಿಗುಡಿ ದೇವಸ್ಥಾನ ಹಾಗೂ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಮತ್ತು ಮೂರನೇ ಕಲ್ಯ ಮಾರಿಗುಡಿ ದೇವಸ್ಥಾನಗಳಿಗೆ ಕ್ರಮವಾಗಿ ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನ ಮತ್ತು ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ತರಲಾದ ಆಭರಣ ಮತ್ತು ಮಾರಿಯಮ್ಮ ದೇವಿಯ ಬಿಂಬವನ್ನ ಗದ್ದಿಗೆಯಲ್ಲಿ ಪ್ರತಿಷ್ಠಾಪಿಸಿದ ಬಳಿಕ ಸುಗ್ಗಿ ಮಾರಿ ಪೂಜೆಗೆ ಚಾಲನೆ ನೀಡಲಾಯಿತು. ಸಿಡುಬು, ಸಂತಾನ ಫಲ, ಮುತ್ತೈದೆ ಭಾಗ್ಯಗಳಿಗಾಗಿ ಅತ್ಯಂತ ಪ್ರಸಿದ್ಧಿ ಪಡೆದ ಕಾಪುವಿನ 3 ಮಾರಿಗುಡಿಗಳಲ್ಲಿ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಸುಗ್ಗಿ ಮಾರಿ ಪೂಜೆ, ಜುಲೈ ತಿಂಗಳ ಅಂತ್ಯಕ್ಕೆ ಆಷಾಢ ಮಾರಿ ಪೂಜೆ ಹಾಗೂ ನವೆಂಬರ್ ತಿಂಗಳ ಅಂತ್ಯದಲ್ಲಿ ಜಾರ್ದೆ ತಿಂಗಳ ಮಾರಿ ಪೂಜೆ ನಡೆಯುತ್ತದೆ. ಆಟಿ ತಿಂಗಳದ ಆಟಿ ಮಾರಿ ಪೂಜೆ ಕಾಪು ಸಾರಿಸಿನ 5 ಗ್ರಾಮಡು ಸುಗ್ಗಿ ಅಂಚನೆ ಆಟಿ ತಿಂಗಳದ ಅಂಚನೆ ಜಾರ್ದೆ ತಿಂಗಳದ ಮೂಜಿ ಮಾರಿ ಪೂಜೆ ನಾಪಣ ಒಂದು ಸಂಪ್ರದಾಯ. ನೆಕ್ಕು ಊರು ಪಲ ಊರುಲ ಭಕ್ತಾದಿಗಳು ಸ್ಥಳಕ್ಕೆ ಆಗಮಿಸಾದ ಅಗಲ ಬೋಡೈನ ಕಪ್ಪಕಾನಿಗೆ ದೇವರಿಗೆ ಸಂದೇಹ ಮಾಡ್ತಿದ್ದು 6 ರೂಪಾಯಿನ ಕೋರಿಲ ಕುರಿಲ ಕುಪ್ಪಾದ ಅನುಗ್ರಹ ತಂದು ಹೋಗ್ಬೇರು ಅಂಜೇನ ಇದೇ ಬೈದಿನ ಭಕ್ತಿಯ ಹೆಂಚಿನ ಕಟ್ಟ ಸಮಸ್ಯೆ ಇರ್ತಾನಲ್ಲ ಅಪ್ಪ ಮಹಾದೇವಿ ಅವಿನ ಪರಿಹಾರ ಮಾಡಿಕೊಡ್ದು ಅಗಲ ಇಷ್ಟಾದ ನೆರವೇರ ಕೊಡ್ಪಿರುವ ಒಂಜಿ ಸಂಪ್ರದಾಯ ಪದ್ಧತಿ. ಸುಗ್ಗಿ ಹಾಗೂ ಆಷಾಢ ತಿಂಗಳ ಮಾರಿ ಪೂಜೆಯಲ್ಲಿ ಅತಿ ಹೆಚ್ಚಿನ ಭಕ್ತಾದಿಗಳು ಕಾಪುವಿನ ಮಾರಿಗುಡಿಗಳಿಗೆ ಆಗಮಿಸುತ್ತಿದ್ದು, ಜಾರ್ದೆ ಮಾರಿ ಪೂಜೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಇಳಿಮುಖವಾಗುತ್ತದೆ. ಆದರೂ ಭಕ್ತಾದಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಸಾಗುತ್ತಿದೆ. ಗದ್ದಿಗೆ ಪ್ರಧಾನವಾಗಿರುವ ಕಾಪುವಿನ ಮಾರಿಯಮ್ಮನ ಸನ್ನಿಧಿಯಲ್ಲಿ ಗದ್ದುಗೆಯೇ ಪ್ರಧಾನವಾಗಿದ್ದು, ಗದ್ದಿಗೆ ಪೂಜೆ ಇಲ್ಲಿನ ವಿಶೇಷ ಸೇವೆಯಾಗಿದೆ. ಉಳಿದಂತೆ ಹೂವಿನ ಪೂಜೆ, ಕುಂಕುಮಾರ್ಚನೆ ಸೇವೆ ಹಾಗೂ ರಕ್ತಾಹಾರ ರೂಪದಲ್ಲಿ ಕುರಿ, ಆಡು, ಕೋಳಿಗಳನ್ನು ಸಮರ್ಪಿಸಲಾಗುತ್ತದೆ. ಕಾಪು ಮಾರಿಪೂಜೆಯಲ್ಲಿ ಕುರಿ ಹಾಗೂ ಕೋಳಿಗಳ ಬಲಿ ನಡೆಯುತ್ತದೆ. ಸರ್ಕಾರ ಬಲಿ ನೀಡದಂತೆ ನಿಷೇಧ ಹೇರಿದ್ದರೂ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಕೋಳಿಗಳನ್ನ ತಂದು ಕಡಿದು ತಮ್ಮ ಮನೆಗಳಿಗೆ ಕೊಂಡೊಯ್ಯುತ್ತಾರೆ. ಪ್ರತಿ ಮಾರಿಪೂಜೆಗಳಲ್ಲಿ ಲಕ್ಷಾಂತರ ಕೋಳಿಗಳ ಬಲಿ ನಡೆಯುವುದು ಇಲ್ಲಿನ ವಿಶೇಷತೆಗಳಲ್ಲಿ ಒಂದು.